ಹಲೋ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಇವತ್ತು ನಾವು ಒಬ್ಬ ರೈತರ ವೀಡಿಯೋ ಮಾಡ್ದಂಗೆ ಹೋಯ್ತವತ್ತು ನಮ್ಮ ಹೊಲ್ದಾಗ ಹೋದ್ವಿ. ಕೆರೆ ನೋಡ್ಕೊಂಬಿಟ್ಟು ನಮ್ಮ ಹೊಲ್ದಾಗ ಹೋದ್ರೆ ಬಳ್ಳಿ ಎಲ್ಲ ಒಣಗಿಬಿಟ್ಟದೆ. ಶೇಂಗಾ ಎಲ್ಲ ಬಾಡ್ಕೊಂಡು ಬೇಡ ರೈತರ ಕಷ್ಟ 10,000 20,000 ಬೇರೆ ಖರ್ಚು ಬೇರೆ ಆಗಿ ಇವತ್ತು ಕೊಂಡ್ಬಿಡೋ ಪರಿಸ್ಥಿತಿ ಬಂದ್ಬಿಟ್ಟದೆ. ನಮ್ಮ ರೈತರದ್ದು ಕಷ್ಟ ಬ್ಯಾಡ್ರಿ. ಶೇಂಗಾ ಹಾಕ್ಕೊಂಡಿವಿ, ಹಾಕ್ಕೊಬಿಟ್ಟು ಏನು ಮಾಡ್ತೀವಿ ಈಗ ನೋಡಿ. ಮಳೆಗೆ ಕಣ್ ಬಿಡ್ತಾವ್ರೆ ನಮ್ಮ ಕಡೆ ರೈತರು. ಏನು ಮಾಡ್ತೀವಿ, ಮಳೆ ದೇವರು ಬರ್ತಾ ಇಲ್ಲ. ರೈತರುಗಳು ಬೇಡ ಕಷ್ಟ ಎಲ್ಲಿಗೆ ಶಿವನಿಗೆ ಮುಟ್ಬಿಟ್ಟದೆ, ಶಿವನ ಪಾದನ್ಗೆ. ನೋಡಿ ಶೇಂಗಾ ಯಾವ ಥರ ಒಣಗಿದೆ, ಯಾವ ಥರ ಬಾಡ್ಬಿಟ್ಟಿದೆ ಅಂಥೇಳಿ.